ಇನ್ನು ಬಾವಿಗೆ ಬಿದ್ದಿದ್ದ ಕರುವನ್ನ ರಕ್ಷಣೆ ಮಾಡೋದಿಕ್ಕೆ ಅಂತ ಬಾವಿಗೆ ಇಳಿದ ಇಬ್ಬರು ಸಹೋದರರು ಉಸಿರುಗಟ್ಟಿ ಬಾವಿಯಲ್ಲೇ ಮೃತಪಟ್ಟ ದಾರುಣ ಘಟನೆ ಇವತ್ತು ಬೆಳಗ್ಗೆ ಪೈವಳಿಕೆ ಸಮೀಪದ ಸುಬ್ಬಯ್ಯಕಟ್ಟೆ ಎಂಬಲ್ಲಿ ನಡೆದಿದೆ. ಸುಬ್ಬಯ್ಯಕಟ್ಟೆ ನಿವಾಸಿಗಳಾದಂತಹ ನಾರಾಯಣ ಮತ್ತು ಅವರ ಸಹೋದರ ಶಂಕರ ಎನ್ನುವಂತವರು ಮೃತಪಟ್ಟ ದುರ್ದೈವಿಗಳು. 50 ವರ್ಷ ಪ್ರಾಯದ ವ್ಯಕ್ತಿ ನಾರಾಯಣ ಮತ್ತು 40 ವರ್ಷ ಪ್ರಾಯದ ವ್ಯಕ್ತಿ ಅವರ ಸಹೋದರ ಶಂಕರ ಎನ್ನುವಂತವರು ಬಾವಿಗೆ ಬಿದ್ದಿದ್ದಂತಹ ಕರುವನ್ನ ಮೇಲೆತ್ತೋದಿಕ್ಕೆ ಅಂತ ಬಾವಿಗೆ ಇಳಿದಿದ್ರು. ತಮ್ಮ ಮನೆಯ ಹಿತ್ತಲಿನ ಆವರಣ ಇಲ್ಲದ ಬಾವಿಗೆ ಬಿದ್ದಿದ್ದಂತಹ ಕರುವನ್ನ ಮೇಲಕ್ಕೆ ಎತ್ತೋದಿಕ್ಕೆ ಯತ್ನಿಸ್ತಾ ಇದ್ದಂತಹ ವೇಳೆ ಈ ಒಂದು ದಾರುಣ ದುರಂತ ಸಂಭವಿಸಿದೆ. ಕರುವನ್ನ ಮೇಲಕ್ಕೆ ಎತ್ತೋದಿಕ್ಕೆ ಶಂಕರ ಅವರು ಹಗ್ಗದ ಸಹಾಯದಿಂದ ಬಾವಿಗೆ ಇಳಿದಿದ್ರು. ಈ ವೇಳೆ ಬಾವಿಯಲ್ಲಿ ಉಸಿರಾಟ ಸಂಬಂಧಿ ಸಮಸ್ಯೆ ಅವರಿಗೆ ಕಾಣಿಸಿಕೊಂಡಿತ್ತು. ಅಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರೋದ್ರಿಂದ ಅವರು ಉಸಿರಾಟದ ಸಮಸ್ಯೆಗೆ ಒಳಗಾದ್ರು. ಇದನ್ನ ಕಂಡಂತಹ ಅವರ ಸಹೋದರ ನಾರಾಯಣ ಅವರು ಕೂಡಲೇ ಶಂಕರ ಅವರನ್ನ ರಕ್ಷಣೆ ಮಾಡುವುದಕ್ಕೆ ಅನ್ನುವಂಥ ಉದ್ದೇಶದಿಂದ ತಕ್ಷಣ ಬಾವಿಗೆ ಇಳಿದ್ರು. ಆದರೆ ಅವರು ಕೂಡ ಉಸಿರಾಟ ಸಂಬಂಧಿ ಸಮಸ್ಯೆಗೆ ಸಿಲುಕಿ ಬಾವಿಯಲ್ಲೇ ಕುಸಿದು ಬಿದ್ರು, ಪ್ರಜ್ಞೆಯನ್ನ ತಪ್ಪಿದ್ರು. ಈ ಸಂದರ್ಭದಲ್ಲಿ ಬೊಬ್ಬೆಯನ್ನ ಕೇಳಿ ಧಾವಿಸಿ ಬಂದಂತಹ ಸ್ಥಳೀಯರು ಇವರಿಬ್ಬರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು. ಆದರೂ ಕೂಡ ಸಾಧ್ಯವಾಗಲಿಲ್ಲ. ಬಳಿಕ ಉಪ್ಪಳದಿಂದ ಆಗಮಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವರಿಬ್ಬರನ್ನು ಕೂಡ ಮೇಲಕ್ಕೆ ಎತ್ತಿದ್ರು ಕೂಡ ಅಷ್ಟರಲ್ಲಿ ಅವರಿಬ್ಬರು ಕೂಡ ಆಮ್ಲಜನಕದ ಕೊರತೆಯಿಂದಾಗಿ ಪ್ರಾಣವನ್ನ ಕಳೆದುಕೊಂಡಿದ್ರು. ಇನ್ನು ಬಾವಿಗೆ ಬಿದ್ದಿದ್ದಂತಹ ಕರು ಬದುಕಿದ್ದು ಅದನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಸುರಕ್ಷಿತವಾಗಿ ಮೇಲಕ್ಕೆ ಎತ್ತಿದ್ದಾರೆ. ಇನ್ನು ಮೃತಪಟ್ಟಿರುವಂತಹ ಇಬ್ಬರು ಸಹೋದರರು ಕೂಡ ಕೂಲಿ ಕಾರ್ಮಿಕರಾಗಿ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ತಿಳಿದು ಬಂದಿದೆ.